ಮಹಾತ್ಮ ಗಾಂಧೀಜಿ ಮತ್ತು ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮದಿನಾಚರಣೆಯನ್ನ ಕಾಂಗ್ರೆಸ್ ಪಕ್ಷವು ರೈತರು ಮತ್ತು ಕೃಷಿ ಕಾರ್ಮಿಕರನ್ನ ಉಳಿಸಿ ಅಭಿಯಾನದ ಮೂಲಕ ಆಚರಣೆ ಮಾಡಿದೆ. ಕಾಂಗ್ರೆಸ್ ಪಕ್ಷವು ಮಹಾತ್ಮ ಗಾಂಧೀಜಿ ಮತ್ತು ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮದಿನಾಚರಣೆಯನ್ನ ರೈತರು ಮತ್ತು ಕೃಷಿ ಕಾರ್ಮಿಕರನ್ನ ಉಳಿಸಿ ಅಭಿಯಾನದ ಮೂಲಕ ಆಚರಿಸಲಾಯಿತು. ಮಾಜಿ ಸಚಿವರಾದ ಮತ್ತು ಕೆಪಿಸಿಸಿ ಮುಖಂಡ ಸುಧೀರ್ ಕುಮಾರ್ ಮರೋಳಿಯವರು ಗಾಂಧಿ ಭಾವಚಿತ್ರಕ್ಕೆ ಪುಷ್ಪನಮನವನ್ನ ಸಲ್ಲಿಸಿದರು. ಬಳಿಕ ಕಾಂಗ್ರೆಸ್ ಅಧ್ಯಕ್ಷರಾದ ಅಶೋಕ್ ಕುಮಾರ್ ಕೊಡವೂರು ಮಾತನಾಡಿ, ಕಾಂಗ್ರೆಸ್ ಪಕ್ಷ ನೆಹರೂರವರ ಮುಂದಾಳತ್ವದಲ್ಲಿ ಆಹಾರ ಭದ್ರತೆಯನ್ನ ಮಾಡುವಲ್ಲಿ ಯಶಸ್ವಿಯಾಗಿದ್ದೇವೆ. ಭೂಮಾಲೀಕತ್ವದ ಮೂಲಕ ಉಳುವವನೇ ಭೂ ಒಡಲಿನ ಮಾಲೀಕ ಎಂಬ ಯೋಜನೆಯ ಮೂಲಕ ರೈತರಿಗೆ ಹಲವಾರು ಯೋಜನೆಗಳನ್ನು ತಂದಿದ್ದಾರೆ. ಭೂ ಮಸೂದೆಯ ಕಾಯ್ದೆಯನ್ನ ಜಾರಿಗೆ ತಂದವರು ನಮ್ಮ ಪಕ್ಷ ಎಂದು ಹೇಳಿದರು. ಭೂ ಮಸೂದೆ ಕಾಯ್ದೆ ಈ ಬಡ ರೈತ ಕಾರ್ಮಿಕರು ಉಳುವವನು ಶ್ರೀಮಂತ ವರ್ಗದ ಜಮೀನಲ್ಲಿ ಉಳಿದು ಕೂಲಿ ಕೆಲಸವು ಮಾಡತಕ್ಕಂಥ ವ್ಯಕ್ತಿಗಳನ್ನು ಗುರುತಿಸಿ ಈ ಭೂಮಿಯ ಒಡೆತನವನ್ನು ಆ ಬಡ ಕಾರ್ಮಿಕರಿಗೆ ಕೊಡಬೇಕೆನ್ನತಕ್ಕಂಥ ಕಾರ್ಯಕ್ರಮಕ್ಕೆ 1974ರಲ್ಲಿ ಭೂ ಮಸೂದೆ ಕಾಯ್ದೆಗೆ ಒಂದು ತಿದ್ದುಪಡಿಯನ್ನು ತಂದು ಉಳುವವನೇ ಒಡೆಯ ಅನ್ನತಕ್ಕಂಥ ಕಾರ್ಯಕ್ರಮವನ್ನು ಕೊಟ್ಟಂಥ ನಮ್ಮ ರಾಜ್ಯದ ದಿವಂಗತ ದೇವರಾಜ ಅರಸು ಅವರ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಅವರು ಈ ದೇಶಕ್ಕೆ ಒಂದು ಮುಂದಾಳತ್ವವನ್ನು ಕೊಟ್ಟ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಉಳುವವನೇ ಒಡೆಯ ಅನ್ನತಕ್ಕಂಥ ಕಾರ್ಯಕ್ರಮವನ್ನು ಈ ರಾಷ್ಟ್ರದಲ್ಲಿ ಒಂದು ಹಸಿರು ಕ್ರಾಂತಿಯನ್ನು ಎಬ್ಬಿಸಿದಂಥ ದಿವಸ ನಾವು ನೆನಪು ಮಾಡ್ತೇವೆ. ಬಳಿಕ ಜಿಲ್ಲಾ ಕಾಂಗ್ರೆಸ್ ಪಕ್ಷವು ರೈತರನ್ನ ಕೃಷಿ ಕಾರ್ಮಿಕರನ್ನ ಉಳಿಸಿ ಎಂಬ ಧ್ಯೇಯ ಇಟ್ಟುಕೊಂಡು ಕಾಂಗ್ರೆಸ್ ಭವನದಿಂದ ಸೈನಿಕರ ಹುತಾತ್ಮ ಸ್ಮಾರಕದವರೆಗೆ ಪ್ರತಿಭಟನೆಯ ಮೆರವಣಿಗೆಯನ್ನ ಮಾಡಿದ್ರು. ಪ್ರತಿಭಟನೆಯನ್ನುದ್ದೇಶಿಸಿ ಮಾತನಾಡಿದ ಮಾಜಿ ಸಚಿವರಾದ ವಿನಯ್ ಕುಮಾರ್ ಸುರಕಿಯವರು, ಕೊರೋನಾ ರೋಗದಿಂದ ಹಲವು ಅವ್ಯವಹಾರವನ್ನ ಮಾಡಿದ್ದಲ್ಲದೆ ಸರಿಯಾದ ಯೋಜನೆ ಮಾಡದೆ ಭ್ರಷ್ಟಾಚಾರವನ್ನ ಮಾಡಿದೆ. ಸುಗ್ರೀವಾಜ್ಞೆಯನ್ನ ಮನುಷ್ಯರ ರಕ್ತ ಹೀರುವ ಯೋಜನೆಯನ್ನ ತಂದಿದ್ದಾರೆ. ಇದು ಸರಿಯಾದ ಮಾರ್ಗವಲ್ಲ. ಲಕ್ಷಾಂತರ ಜನರಿಗೆ ಭೂಮಿಯನ್ನ ನೀಡಬೇಕು ಎಂದರು. ಇಂತಹ ಸಮಯದಲ್ಲಿ ಈ ಕೊರೋನಾ ರೋಗ ಬಂದು ಸಾಕಷ್ಟು ಆಪತ್ತುಗಳನ್ನು ಜನರು ಎದುರಿಸುವಂತದಲ್ಲಿ ಕೂಡ ಸರ್ಕಾರ ಇವತ್ತು ಈ ಸಂದರ್ಭವನ್ನು ಉಪಯೋಗ ಮಾಡಿಕೊಂಡು ಸಾಕಷ್ಟು ಹಗರಣಗಳನ್ನು ಮಾಡೋದ್ರ ಮುಖಾಂತರ, ಭ್ರಷ್ಟಾಚಾರವನ್ನು ಮಾಡೋದ್ರ ಮುಖಾಂತರ, ಅದೇ ರೀತಿಯಾಗಿ ಬೇರೆ ಬೇರೆ ಮಸೂದೆಗಳನ್ನು ತಂದು ಇವತ್ತು ಜನಪರವಾದಂಥ ಮಸೂದೆಗಳೇನಿತ್ತು ಅದಕ್ಕೆ ಸುಗ್ರೀವಾಜ್ಞೆಗಳ ಮುಖಾಂತರ ಇವತ್ತು ಏಕಾಏಕಿಯಾಗಿ ತಂದು ಅದರ ಜನರ ಮೇಲೆ ಹೇರುವಂಥ ಪ್ರಯತ್ನ, ಅದೇ ರೀತಿಯಾಗಿ ಮನುಷ್ಯನ ರಕ್ತ ಹೀರುವಂತ ಕೆಲಸ ಕಾರ್ಯಕ್ಕೆ ಇವತ್ತು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಇವತ್ತು ಹೊರಟಿದೆ. ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ವಕ್ತಾರ ನ್ಯಾಯವಾದಿ ಸುಧೀರ್ ಕುಮಾರ್, ಕಾಂಗ್ರೆಸ್ ಅಧ್ಯಕ್ಷರಾದ ಅಶೋಕ್ ಕುಮಾರ್ ಕೊಡವೂರು, ಮುಖಂಡರಾದ ವಿಲಿಯಂ ಮಾರ್ಟಿಸ್, ರಮೇಶ್ ಕಾಂಚನ್, ಭಾಸ್ಕರ್ ರಾವ್ ಕಿದಿಯೂರು, ಉದ್ಯಾವರ ನಾಗೇಶ್ ಕುಮಾರ್ ಮೊದಲಾದವರು ಉಪಸ್ಥಿತರಿದ್ದರು. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.